ಸುಳ್ಯದ ಕಲ್ಲುಗುಡ್ಡಿಯಲ್ಲಿ ಇತ್ತೀಚೆಗೆ ಅನುಮಾನಾಸ್ಪದವಾಗಿ ಮೃತಪಟ್ಟ ಕೆದಂಬಾಡಿ ಗ್ರಾಮದ ಸಾರೆಪುಣ್ಯ ನಿಶಾನ ಅವರ ಮನೆಗೆ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಡಿವೈಎಸ್ಪಿ ಮತ್ತು ಸುಳ್ಯದ ಶಾಸಕಿ ಭಾಗೀರಥಿ ಮುರಳ್ಳಿ ಅವರಿಗೆ ಕರೆ ಮಾಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ರತನ್ ರೈ ಕುಂಬ್ರ, ನಿತೀಶ್ ಶಾಂತಿವನ, ರಾಜೇಶ್ ಪರ್ಪುಂಜ, ಕೆದಂಬಾಡಿ 186 ಬೂತ್ ಅಧ್ಯಕ್ಷ ನೇಮಿರಾಜ್ ರೈ, ಕಾರ್ಯದರ್ಶಿ ರಕ್ಷಿತ್ ಇದ್ಯಪ್ಪೆ ಸೇರಿದಂತೆ ಮೊದಲಾದವರಿದ್ದರು. ಮೊದಲು ಮಠದ ಪಡ್ತಾನೆ ಹ್ಯಾಂಗಿಂಗ್ ಆಗ ಮೊದಲು ಮಠದ ಮೊದಲೇ ಮಾಡ್ಕೊಂಡು ಎಲ್ಲ ಮಠದ ಸಹಾಯ ಮಾಡಿದ್ರು ತನಿಖೆ ಮಾಡ್ತಿದ್ದಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮತ್ತೆ ನಾನು ಸೀರಿಯಸ್ ಅಂತ ತನಿಖೆ ಮಾಡ್ಬೋದು. ಆ ಮುಂಜಾನೆ ಮಾಡ್ತೇವೆ ಮುಂಜಾನೆ ಕಲಿಸಿಲ್ಲ ಪ್ಲಾನ್ ಮುಂಜಾನೆ ಇಕ್ಕಿಲ್ಲ ಮರಡ್ರೆ ಕೇಸ್ ಮಾಡ್ತೇವೆ. ನಾವು ಒಂಜಿ ಗವರ್ಮೆಂಟ್ ವಕೀಲರಿಗೆ ಸಿಕ್ಕಿದ್ದೇವೆ ಬೆತ್ತ ವಕೀಲರೆಲ್ಲ ಮತ್ತೆ ಅಲ್ಲ ನಾಡಿಗೆ ಕೂಡ ವಿಷಯಗಳು ಇಂಚೆ ಇಂಚೆ பண்ணாக்க ஆளு என்னடா பண்ணலக்கா ஏன்னா அப்ப பட கேண்டாக்கா ದಾಯಿಗ ನೋತುನೇಂಡತ ಐದು ಬುಕ್ಕದಾಯ್ತು ಮಾಡ್ತಂದ್ರು ಅದ್ರ ಫ್ಯಾಮಿಲಿ ಪೂರ ಅಂಚೆ ಬಂದ್ರೆ ಸರಿ 23 ಜನ ಇದ್ದಾರೆ ಕಂಟಣಿಗೆ ಬಂದು ಇರಾಟಿ ಬಂದಾಗ ದಾಯ್ತಾ ಅಮ್ಮಪ್ಪಗೆ ಮಾಡ್ತಾರೆ ಆ ಆಟ ಸರಿ ಇತ್ತು ಗಾಯ ಪಂಡ್ರೆ ಬಂದು ಆಯ್ತು ಬಂದು ಬಣ್ಣೆ ಬಂದ್ಲೆప్పుడు ಸುಲಭ ಮಾಮೇಲ ಮರ್ಮದ ಗಲಾಟೆ ಉಂಟು. ಮಾಮೇಲ ಮರ್ಮದ ಗಲಾಟೆ ಆದಾಗ ಈ ಜನ ಸಂಬಳ ಬರ್ತದೆ ತುರಿತು ನಡೆದ ಮಲ್ತದೆ ಬೆಳಗ್ಗೆ